ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಬೇರೆ ಬೇರೆ ಸೇವಾ ಚಟುವಟಿಕೆಯಲ್ಲಿ ಬಹಳ ದೇಶಭಕ್ತಿಯ ಒಂದು ವಿಶೇಷವಾದಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನೆಗೆ 100 ವರ್ಷ ತಗುಲಿದಂಥ ಒಂದು ಶುಭ ಸಂದರ್ಭದಲ್ಲಿ ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿ ವಿಶೇಷವಾದಂಥ ಸಂಘದ ಬೇರೆ ಬೇರೆ ಚಟುವಟಿಕೆಯೊಂದಿಗೆ ಇವತ್ತು ಪಥಸಂಚಲನ ರೂಟ್ ಮಾರ್ಚು ನಡೀತಾ ಇದೆ. ಇವತ್ತು ಈ ರಾಜ್ಯದ ಒಂದು ಮಂತ್ರಿಯಾಗಿ ಅವರ ಯೋಗ್ಯತೆಯಿಂದ ಮಂತ್ರಿ ಆದದ್ದಲ್ಲ, ಅವರ ಅಪ್ಪನ ಒಂದು ವಿಶೇಷವಾದಂಥ ಒಂದು ಖರ್ಗೆ ಅಂತ ಹೇಳುವಂಥ ಒಂದು ಸರ್ನೇಮ್ನಿಂದಾಗಿ ಅವರಿಗೆ ಮಂತ್ರಿ ಸ್ಥಾನ ಲಭಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ಬಹಳ ತಮ್ಮ ಕೀಳುಮಟ್ಟದ ಮಾನಸಿಕತೆಯಿಂದ ಮಾತನಾಡಿದ್ದನ್ನು ನಾನು ಖಂಡಿಸ್ತೇನೆ ಮತ್ತು ಅವರು RSSನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾದಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. 1962ರಲ್ಲಿ ಚೀನಾ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಗಾಗಿ ಅಂದಿನ ಪ್ರಧಾನಮಂತ್ರಿ ಮಾನ್ಯ ನೆಹರು ಅವರು ಯಾವ ರೀತಿಯ ಗೌರವವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೊಟ್ಟರು. ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿ ಅಂದಿದ್ದಂಥ ಗುರೂಜಿ ಅವರಿಗೆ ಅವರು ದೇವರ ಪಾದವನ್ನು ಸೇರಿಕೊಂಡಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಲೋಕಸಭೆಯಲ್ಲಿ ಯಾವ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿ RSSನ ಕೊಡುಗೆಯನ್ನು ಕೊಂಡಾಡಿದರು. ಈ ರೀತಿಯ ಕೊಂಡಾಡಿದಂಥ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಅಂದು ಕೊಂಡಾಡಿದ್ದನ್ನು ನಾವು ಕಂಡಿದ್ದೇವೆ. ಅವರು ಕೂಡ ಪ್ರಯತ್ನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಹೇರಿ ತದನಂತರ ಹೆದರಿ ಆ ನಿರ್ಬಂಧವನ್ನು ಹಿಂದೆ ಪಡ್ಕೊಂಡದ್ದನ್ನು ಕಂಡಿದ್ದೇವೆ. ಹಾಗಿರುವಾಗ ಇವತ್ತು ಈ ಪ್ರಿಯಾಂಕಾ ಖರ್ಗೆ RSSನ ಬಗ್ಗೆ ಅಥವಾ BK ಹರಿಪ್ರಸಾದ್ ಅವರು RSS ಬಗ್ಗೆ ಅಥವಾ DK ಶಿವಕುಮಾರ್ ಅವರು RSS ಬಗ್ಗೆ ಮಾತಾಡ್ತಾರೆ ಅಂಥೇಳಿ ಆದರೆ ನಾಚಿಕೆ ಆಗಬೇಕು. RSSನವರು ಮಾಡಿದಂಥ ಕೊಡುಗೆ ಸೇವೆ ಕಳೆದ ಇಷ್ಟು ವರ್ಷಗಳಲ್ಲಿ ಕಾಂಗ್ರೆಸ್ನ ಯಾವುದೇ ಒಂದು ಪರಿವಾರ ಮಾಡಿದೆಯೋ ಅಂಥೇಳಿ ತಿಳ್ಕೊಳ್ಬೇಕು. ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಅಥವಾ ದಿನನಿತ್ಯದ ಭಾರತದ ಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ನೆಲದ ಮೇಲೆ ವಿಶೇಷವಾಗಿ ಸಂಸ್ಕಾರವನ್ನು ಮೂಡಿಸುವಂಥ ದೇಶಭಕ್ತಿಯನ್ನು ಮೂಡಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು ಇರ್ಬೋದು. ಎಲ್ಲೋ ಒಂದು ಕಡೆ ಮನೆಗಳಿಗೆ ಸಂಸ್ಕಾರವನ್ನು ತಿಳಿಸ್ಕೊಡುವಂಥ ಕೇಂದ್ರ ಆಗಿರ್ಬೋದು. ಹಾಗೆ ಈ ರೀತಿಯ ಎಲ್ಲ ಕೊಡುಗೆಗಳನ್ನು ಸಂಘ RSS ನಿರಂತರವಾಗಿ ಕಳೆದ 100 ವರ್ಷಗಳಿಂದ ಮಾಡ್ತಾ ಇರುವಂಥ ಸಂದರ್ಭವನ್ನು ಅವರು ಅಭಿನಂದನೆಯನ್ನು ಕೊಡೋದು ಬಿಟ್ಟು ಈ ರೀತಿಯ ಮಾತನಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಮುಸ್ಲಿಮರಿಗೆ ಓಲೈಕೆ ಮಾಡಿಕೊಂಡು ಮುಸ್ಲಿಮರಿಗೆ ತೃಪ್ತಿಪಡಿಸುವಂಥದ್ದು ಮತ್ತು ಕೇಂದ್ರ ರಾಜ್ಯದ ಈ ದೇಶದ ರಾಹುಲ್ ಗಾಂಧಿರಿಗೆ ತೃಪ್ತಿಪಡಿಸುವಂಥ ಕಾರ್ಯ ಈ ಮುಖಾಂತರ ಮಾಡ್ತಾ ಇದ್ದಾರಂತೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು RSSಗೆ ಹಣ ಎಲ್ಲಿಂದ ಬರುತ್ತೆ, RSSಗೆ ಅವರು ರಿಜಿಸ್ಟರ್ ಮಾಡಿದಾರಾ, ಈ ರೀತಿಯ ಅಲ್ಲಸಲ್ಲದ ಪ್ರಶ್ನೆಗಳನ್ನು ಕೇಳ್ತಾರೆ. ಇವರು ಯಾರಿಗೆ ಕೇಳಲಿಕ್ಕೆ, ಈ ಪ್ರಶ್ನೆಯನ್ನು ಹಾಕಲಿಕ್ಕೆ ಇವರು ಯಾರು? ಇವರಿಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬನ್ನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಬರಲಿ. ವರ್ಷಂಪ್ರತಿ ನಡೆಯುವಂಥ ಉತ್ಸವ ಇತ್ಯಾದಿಗಳಲ್ಲಿ ಗುರುದಕ್ಷಿಣ ಮತ್ತು ಇನ್ನಿತರ ಉತ್ಸವಗಳಲ್ಲಿ ಯಾವ ರೀತಿಯಲ್ಲಿ ಮನೆಯಿಂದ ಕಷ್ಟ ಇದ್ದರೂ ಕೂಡ ಯಾವ ರೀತಿಯಲ್ಲಿ ಗುರುದಕ್ಷಿಣದಲ್ಲಿ ಆ ಸ್ವಯಂ ಸೇವಕರು ಅರ್ಪಣೆಯನ್ನು ಮಾಡ್ತಾರೆ, ಸೇವಾ ಕಾರ್ಯವನ್ನು ಮೆಚ್ಚಿ ಯಾವ ರೀತಿಯಲ್ಲಿ ಯಾರು ಕೊಡ್ತಾರೆ, ಎಲ್ಲ ಲೆಕ್ಕಾಚಾರಗಳು ಅವರು ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ಹಾಗಾಗಿ ಇದರ ಬಗ್ಗೆ ಮಾಹಿತಿಗಳಿಲ್ಲದೆ ದೂರದಿಂದ ನಿಂತು ಏನೇನೋ ಮಾತನಾಡುವಂಥದ್ದು ಇದು ಒಂದು ರೀತಿಯಲ್ಲಿ ಮುಸ್ಲಿಮರನ್ನು ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದ ನಾಯಕರನ್ನು ಮೆಚ್ಚುಗೆ ಪಡಿಸಿಕೊಳ್ಳಿಕ್ಕೆ ಅಂತೇಳಿ ಹೇಳ್ತೇನೆ. ಹಾಗಾಗಿ ನೀವಲ್ಲ, ಇನ್ನು 10 ತಲೆಮಾರು ಬಂದರೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಬಂದರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅದನ್ನು ಅವರು ನಿಲ್ಲಿಸಲಿಕ್ಕೆ ಅಥವಾ ನಿರ್ಬಂಧ ಇರಲಿಕ್ಕಾಗಲ್ಲ. ನಾನು ಕೂಡ ಗಣವೇಶ ಹಾಕಿ ಪಥಸಂಚಲನಕ್ಕೆ ನಿನ್ನೆ ಹೋಗಿದ್ದೇನೆ, ಇನ್ನು ಮುಂದೂ ಹೋಗ್ತೇನೆ. ತಾಕತ್ತಿದ್ರೆ ತಡೀರಿ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅವರ ಸಂಸ್ಕೃತಿಗಳು ಇದರಲ್ಲಿ ತೋರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಟೋಪಿಯ ಬಗ್ಗೆ ಮಾತನಾಡುವಂಥ ಕರಿಟೋಪಿ ಅಂತ ಹೇಳುವಂಥ ಮಾನಸಿಕತೆ ಇದ್ದಂಥ ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಟೋಪಿಯ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಧೈರ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸಿದ್ದೇನೆ. ತಾಕತ್ತಿದ್ರೆ ಅದು ಕೇಳಿ, ಕೇವಲ RSS ಬಗ್ಗೆ ಕೇಳಬೇಡಿ. ಹಾಗಾಗಿ RSS ಅಂತ ಹೇಳಿದ್ರೆ ನಾನಿವತ್ತು ಇಡೀ ರಾಜ್ಯದ ದೇಶದ ಎಲ್ಲ ಭಾಗಗಳಲ್ಲಿ ಕೇಳ್ತೇನೆ, ಇವತ್ತಿನ ತನಕ RSS ಎಲ್ಲಾದರೂ ಒಂದು ಕಡೆ ದೇಶ ವಿರೋಧಿಯಾದಂಥ ಚಟುವಟಿಕೆ ಮಾಡಿದ್ಯಾ?
ಪಾಕಿಸ್ತಾನದ ಬಗ್ಗೆ ವಿಶೇಷವಾದಂಥ ಒಲವು ತೋರಿಸಿದೆಯಾ, ಎಲ್ಲೋ ಒಂದು ಕಡೆ ನಕ್ಸಲ್ ಅಥವಾ ಎಲ್ಲೋ ಒಂದು ಕಡೆ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ತಾವು ಬೆಂಬಲ ಕೊಟ್ಟದ್ದನ್ನು ನೋಡಿದ್ದೀರಾ? ಹಾಗಿರುವಾಗ ಈ ರೀತಿಯ RSSನ ವಿಶೇಷವಾದಂಥ ಕೊಡುಗೆಯನ್ನು ನಿಮಗೆ ಅರ್ಥೈಸಿಕೊಳ್ಳಿಕ್ಕಾಗಲಿಲ್ಲ ಅಂಥೇಳಿ ಆದರೆ ನೀವು ಶತಮೂರ್ಖರು ಅಂತ ಹೇಳಲಿಕ್ಕೆ ಬಯಸ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.